ಸುಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾರು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಒಡಿಪುದ ನೇತ್ರಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜ್ದ ವಿಡಿಯೋ ಓದಂಟು ದಿನಕೊಂಜಿ ತಿರ್ಗಸ್ ಪಡೆಯೊಂದಿತ್ತದು ಇದಕ್ಕೆ ವಿರೋಧ ತೋಜಾದ ಶುಕ್ರವಾರ ಒಡಿಪು ಜಿಲ್ಲಾ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ನಡೆಪಾಂಡು ಒಡಿಪು ನಗರ ಗಡಿಯಾಳಿದ ಬಿಜೆಪಿ ಆಫೀಸ್ ಹಿಡಿದು ಎಸ್ಪಿ ಆಫೀಸ್ ಮುಟ್ಟ ಪ್ರತಿಭಟನೆದ ಜಾಥಾ ನಡೆಪಾಯಿರು ಬನ್ನಂಜೆಡುಪ್ಪುನ ಎಸ್ಪಿ ಆಫೀಸ್ ಬಿಜೆಪಿ ನಾಯಕಿಯರು ಭಿನ್ನೈತನ್ನ ಓಲೆ ಕೊಡ್ದು ತಪ್ಪು ಮಲ್ತಿನಕ್ಲಿನ ಮಿತ್ತು ಸರಿಯಾದ ಕ್ರಮದೆತ್ತನರೆ ಒತ್ತಾಯ ಮಲ್ತೇರು ಪ್ರತಿಭಟನೆ ಜಾಥಾ ಪೋಪನ ಮಾರ್ಗುಡೆ ಪೊಲೀಸ್ ಬಂದೋಬಸ್ತ್ ಮಾಡ್ತಿದ್ದರು ಬೇಕಾದ ಹೆಚ್ಚಿಗೆ ಪೊಲೀಸರಿನ ಎಸ್ಪಿ ಅಕ್ಷಯ್ ಹಾಕೆ ಮಚ್ಚೇಂದ್ರ ಲೆಪ್ಪುಡಾದಿದ್ದರು ಜಾಥಾದ ಪೊರ್ತುಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೊಕ್ಕ ಕಾಂಗ್ರೆಸ್ ಸರ್ಕಾರಗೂ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಘೋಷಣೆ ಪಾಡಿಯರು. ನಮ್ಮೆಲ್ಲ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಸಾಗಿ ಬಂದಿರತಕ್ಕಂತ ಎಲ್ಲ ಪ್ರಮುಖರು ಕೂಡ ಇಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ಸಿಡೆಂಟ್ ಮಾಡಲಾಗಿದೆ. ನಮಗೆ ಅದರಲ್ಲಿ ಸಹಿತ ಕೇಸಿನ ಗಂಭೀರತೆಯನ್ನು ಅರ್ಥ ಮಾಡ್ಕೋಬಹುದು. ಖಂಡಿತ ನಾವು ಅವ್ರು ಹೇಳಿದ ಮಾತನ್ನು ಹೇಳ್ತಾ ಇದ್ದೇವೆ. ಹಿಡನ್ ಕ್ಯಾಮರಾ ಅಂತೇಳಿ ಯಾರೂ ಹೇಳ್ತಾ ಇಲ್ಲ. ಅವ್ರು ಬರುವಾಗ ಕ್ಯಾಮರಾಗಳು ಇರಲಿಲ್ಲ, ಸತ್ಯವೇ. ಆದರೆ ಆಗಿರೋದು ಮೊಬೈಲ್ ಕ್ಯಾಮರಾಗಳಲ್ಲಿ. ಅದನ್ನು ಮಕ್ಕಳು ಸಹಿತ ಹೇಳ್ತಾ ಇದ್ದಾರೆ. 6 ತಿಂಗಳಿಂದ ಆಗ್ತಾ ಇದೆ. ಎಷ್ಟು ಕೆಟ್ಟ ಒಂದು ವಿಷಯ ಇದು. ಇದನ್ನು ಆಯಿತು ಸುದ್ದಿ ಮಾಡಬೇಡಿ, ಮರ್ಯಾದೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳು ಸುಮ್ಮನಿದ್ದಾರೆ. ಅದು ಸತ್ಯವೇ, ನಮಗೂ ಮನಸ್ಸಿಲ್ಲ. ಆದರೆ ಇದು ಏನು ಆಗ್ತಾ ಇದೆ ಅನ್ನೋದನ್ನು ಕಂಡುಹಿಡಿಯೋದ್ರಲ್ಲಿ ನೀವು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ? ಇದರ ಪರಿಣಾಮ ಎಲ್ಲಿವರೆಗೆ ಹೋಗ್ತದೆ? ಹಿಂದೆ ಏನೆಲ್ಲ ಆಗಿದೆ ಇಲ್ಲಿ? ಕರಾವಳಿ ಎಷ್ಟು ದುಷ್ಟಕೂಟಗಳಿಗೆ ಬಲಿಯಾಗ್ತಿತ್ತು. ಹಿಂದೂ ಸಂಘಟನೆಗಳು ಅದನ್ನು ಇವತ್ತಿನವರೆಗೂ ಕಾಪಾಡಿಕೊಂಡು ಬಂದಿದೆ. ಕಾಲಕ್ಕೆ ಹೋರಾಟ ಮಾಡಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ, ಸರ್ಕಾರಕ್ಕೆ ಬುದ್ಧಿ ಹೇಳಿದೆ, ಎಲ್ಲವನ್ನೂ ಮಾಡ್ತಾ ಇದೆ. ನಾನು ಹೇಳ್ತಾ ಇರುವುದು ರಾಜಕೀಯ ವಿಷಯಗಳು ರಾಜಕೀಯ ಖಂಡಿತ ಅದು ನಾವು ಹಾಗೆ ಹೇಳ್ತೇವೆ, ನೀವು ಹೇಗೆ ಹೇಳ್ತೀರಿ, ಕೊನೆಗೊಂದು ಹಂತಕ್ಕೆ ಬರ್ತದೆ. ಆದರೆ ಹಿಂದುತ್ವದ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ. ನಾವು ಮಾಡೋದಿಲ್ಲ, ನೀವು ಮಾಡಬೇಡಿ. ಇಲ್ಲಿ ಅಪಾಯಕ್ಕೊಳಗಾಗ್ತಾ ಇರೋದು ಹಿಂದೂ ಹೆಣ್ಮಕ್ಳು. ಇದರಲ್ಲಿ ಅನುಮಾನ ಇದೆ ನಿಮಗೆ? ಹಿಂದೂ ಸಂಸ್ಥೆಗಳು, ಅದರಲ್ಲಿ ಅನುಮಾನ ಇದೆ ನಿಮಗೆ? ಈ ಜಿಲ್ಲೆ ಅನ್ನುವಂಥದ್ದು, ಕರಾವಳಿ ಜಿಲ್ಲೆ ಅನ್ನುವಂಥದ್ದು ಶಿಕ್ಷಣದ ಕ್ಷೇತ್ರದ ಕ್ರಾಂತಿಯನ್ನು ಮಾಡಿದವರು, ಶಿಕ್ಷಣದಲ್ಲಿ ದೊಡ್ಡ ಹೆಜ್ಜೆಯನ್ನು ಮುಂದಿಟ್ಟವರು. ಸಂಸ್ಥೆಗಳೊಳಗೆ ಯಾರ್ಯಾರನ್ನು ಸುಳ್ತಾ ಇದ್ದಾರೆ? ಯಾರು ಮಕ್ಕಳು? ನಮಗಿರುವ ಮಾಹಿತಿ ಪೊಲೀಸ್ ಇಲಾಖೆಗಿರೋದಿಲ್ವ? ಯಾರ್ಯಾರು PFI ಅಲ್ಲಿ ಇದ್ದಂಥ ಆ್ಯಕ್ಟಿವಿಸ್ಟ್ಗಳ ಮಕ್ಕಳು ಅನ್ನುವಂಥ ಮಾಹಿತಿ ಸಮಾಜದಲ್ಲಿದ್ದಾಗೆ ನಮಗಿದ್ದಾಗೆ ಡಿಪಾರ್ಟ್ಮೆಂಟಿಗೆ ಇರೋದಿಲ್ವ? ನೀವು ಹೇಗೆ ಅದನ್ನು ಏಕಾಏಕಿ ಮಕ್ಕಳಾಟಿಕೆ ಸಣ್ಣ ವಿಷಯ ಅಂತೇಳಿ ಹೇಳ್ತೀರಿ? ಇಷ್ಟು ದೊಡ್ಡ ಗಂಭೀರ ವಿಷಯವನ್ನು ಎಲ್ಲವನ್ನೂ ಒಟ್ಟು ಅಪಾಯಕ್ಕೆ ತಳ್ತಾ ಇದ್ದೀರಿ. ನಮ್ಮ ಆತಂಕ ಇರುವುದು ಇಷ್ಟೇ ವಿಷಯ. ರಾಜಕೀಯ ಭವಿಷ್ಯದ ಬಗ್ಗೆ ಅಲ್ಲ. ರಾಜಕೀಯದಿಂದ ಯಾರು ಏನಾದರೂ ನಮಗೇನು ಚಿಂತೆ ಇಲ್ಲ. ನಮಗಾಗಬೇಕಾದ್ರೆ ಹಿಂದೂ ಸಮಾಜ ಉಳಿಬೇಕು. ಶೌಚಾಲಯದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಮೊಬೈಲಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಅವರ ಅಂಗದ ಹುಡುಗರಿಗೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಕೊಟ್ಟು ಅದನ್ನು ವೈರಲ್ ಮಾಡುವಂಥ ವಿಷಯ ಈಗಾಗಲೇ ಉಡುಪಿ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಚಾರವಾಗಿದೆ. ಅದು ಯಾವತ್ತೂ ಈ ವಿಷಯ ನಮ್ಮ ವಿಷಯ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ಮೊನ್ನೆಯಿಂದ ಮಹಿಳಾ ಮೋರ್ಚಾ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಇವತ್ತು ಜಿಲ್ಲಾ ಬಿಜೆಪಿಯಿಂದ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಉಡುಪಿ ಜಿಲ್ಲೆಯಲ್ಲಿ ಆಯಿತು. ನಾನು ಒಂದು ಕೇಳ್ತಾ ಇದ್ದೇನೆ, ಹಲವಾರು ವಿಷಯಗಳ ಬಗ್ಗೆ ಈಗಾಗಲೇ ಮಾಧ್ಯಮಗಳು ನೀವುಗಳು ಹೇಳ್ತಾ ಇದ್ದೀರಿ. ಪ್ರತಿ ಹೆಣ್ಣು ಮಕ್ಕಳ ವಿಷಯಗಳಲ್ಲಿ ಕೂಡ ನಮ್ಗೆ ಗೊತ್ತಿದೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳಲ್ಲಿ ಬದ್ಧರಾಗಿ ಇರುವಂಥವರು. ಅಂಥ ಹೆಣ್ಣು ಮಕ್ಕಳನ್ನು ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳು ಅವರ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಬಯಲಿಗೆಳಿಬೇಕು. ಇವತ್ತು ಏನು ನಾವು ಕೇರಳ ಸ್ಟೋರಿ ಅಂತ ಚಲನಚಿತ್ರ ಬಂದಿದೆ, ಅಂತಹ ಚಲನಚಿತ್ರವನ್ನು ನೋಡಿದಾಗ ನಮಗೆ ಎನಿಸ್ತಾ ಇದೆ, ಇಂತಹ ಚಿತ್ರಗಳಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಹೆಣ್ಣು ಮಕ್ಕಳು ಕೂಡ ಭಾಗಿಯಾಗಬೇಕು ಅಂತ ಹೇಳುವ ದೃಶ್ಯವನ್ನು ಸೆರೆ ಹಿಡಿದು ಮಾಡಬೇಕಂತ ಹೇಳುವ ಅವರ ಮನಸ್ಥಿತಿ, ನೀಚ ಮನಸ್ಥಿತಿ ಈಗ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕಿ ಕೃಪಾ ಅಮರಾಳ್ವ ಕುಡ್ಲಡು ಸುದ್ದಿಗುಟ್ಟಡು ಪಾತಿರ್ದು ಮಣಿಪುರ ಟು ಬಾರಿ ಹಿಂಸೆ ಪೊಣ್ಣುಲಿ ನಿಮಿತ್ತ ಅತ್ಯಾಚಾರ ಬತ್ತಲೆ ಮೆರವಣಿಗೆ ಪಾಕಜನ ಜೀವ ಕಳೆವನ್ನ ಸಾರಗಟ್ಲೆ ಜನ ಇಲ್ಲು ಬದುಕು ಕಳೆವೊಂದು ಪುನರ್ವಸತಿ ಕೇಂದ್ರಲೇಡು ನೀಲೆ ಪಡೆದು ಪುನಗ ರಾಷ್ಟ್ರೀಯ ಮಹಿಳಾ ಆಯೋಗ ಓಲುಂಡು ಆಯೋಗದ ಗುರ್ಕಾರ್ಯರು ಸದಸ್ಯರು ಅಡೆ ಪೋತುಜಿರು ದಾಯಿ ಎಂದು ಪ್ರಶ್ನೆ ಪಾಡಿಯರು. ಮಣಿಪುರ ಟು ಜೋಕ್ಲು ಶಾಲೆಗೆ ಪೋಯರೆ ಪೋಡಿಯೊಂದುಲ್ಲೇರು. ಜೋಕ್ಲಿನ ಆಯೋಗ ಓಲುಂಡು ಸೈನಿಕನ ಬೊಡೆದಿಲ್ನ ಬತ್ತಲೆ ಮೆರವಣಿಗೆ ನಡೆಪಾದಿರು. ಅಂಡಲ ನಮ್ಮ
ನಮ್ಮ ಪ್ರಧಾನಿ ಪಾತಿರುಜಿರು ಪ್ರಧಾನ ಮಂತ್ರಿಯರ್ನ 1 ನಿಮಿಷದ ಆಡಿಯೋ ಮಾತ್ರ ಬೇತೆ ವಿಡಿಯೋ ಇಜ್ಜಿ ಇಡಮುಟ್ಟಲ ಕ್ರಮದೆ ತಂದುಜೆರು ಸಂಸತ್ಡ್ಲ ಪಾತಿರೆರೆಲ ತಯಾರಿಜ್ಜೆರೆಂದು ಪಂಡು ಒಂದು ಬಾರಿ ಬೇಜಾರ್ದ ಸಂಗತಿಯಿಂದ ಆರ್ಪಂಡೇರು ಸಂತ್ರಸ್ತಿರು ಕುಕ್ಕಿ ಬುಡುಕಟ್ಟು ಸಮುದಾಯದ ತೀರ್ಥವರ್ಗದ ಜನಕುಲೊಂದು ಸಸಾರನ ಪಂದು ಪ್ರಶ್ನೆ ಪಾಡ್ನ ಕೃಪಾ ಅಮರಾಳ್ವ ಮಣಿಪುರದ ವಿಚಾರಗೂ ಸಂಬಂಧ ಮಾತೆಲ್ಲ ಮುಚ್ಚಿದ ಪಾಡಿರೆ ಪ್ರಧಾನಿ ಬೊಕ್ಕ ಗೃಹ ಮಂತ್ರಿ ಪ್ರಯತ್ನ ಮಲ್ತೊಂದುಲ್ಲೆರಿಂದ ಅರ್ದೂರಿಯರು ಒಡಿಪುದ ನೇತ್ರಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜ್ದ ವಿಡಿಯೋ ಚಿತ್ರೀಕರಣ ಕೇಸ್ತ ಬಗೆಟ್ ಕೃಪಾ ಆಳ್ವ ಅಭಿಪ್ರಾಯ ಕೊರ್ದು ಒಂದು ವಿರೋಧ ಮಲ್ಪನ ಸಂಗತಿ ಆಂಡ ಬರೋ ಕಲ್ಪನಕ್ಲಿನ ಮೊಬೈಲ್ ಫೋನ್ದ FSL ವರದಿ ಬತ್ತಿ ಬೊಕ್ಕನೆ ಸರಿಯಾಯಿನ ಅಭಿಪ್ರಾಯ ಕೊರ್ಪೆಂದು ಪಂಡಿರು. ಇವತ್ತು ವಿಪರ್ಯಾಸ ಎಂದ್ರೆ ಎಲ್ರಿಗೆ ಗೊತ್ತಿದ್ದ ಹಾಗೆ ಉಡುಪಿಯಲ್ಲಿ ಒಂದು ಧರ್ಮದ ಹೆಣ್ಮಕ್ಳೇನ ವಿಡಿಯೋ ಮಾಡಿದ್ದಾರೆ ಅಂತ ABVP ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ ಮನೆಯನ್ನು ಮುತ್ತಿಗೆ ಹಾಕೊಂಡಿದ್ದಾರೆ. ನ್ಯಾಷನಲ್ ವಿಮೆನ್ಸ್ ಕಮಿಷನ್ ಇದು ಒಂದು ಮೆಂಬರು ಇಷ್ಟು ಬೇಗನೆ ಓಡಿಕೊಂಡು ಬಂದಿದ್ದಾರೆ ಉಡುಪಿಗೆ. ಅವರ ಮಾತನ್ನೇ ನಾನು ಕೇಳಿ ಹೇಳ್ತಾ ಇದ್ದೇನೆ. ಇಷ್ಟರವರೆಗೆ ಏನು ಪ್ರೂಫ್ ಸಿಕ್ಲಿಲ್ಲ, ವಿಡಿಯೋ ಇಲ್ಲ, FSLಗೆ ಇನ್ನೂ ಕಲಿಸ್ಬೇಕು. ಇವತ್ತಿನ ಪ್ರಕಾರ ಅಲ್ಲಿ ಏನು ಆಗ್ಲಿಲ್ಲ. ಆದ್ರೂ ನಂಗೆ ತಿಳಿದ ಮಟ್ಟಿಗೆ ಇಟ್ ಈಸ್ ಅ ವಿಡಿಯೋ ಟೇಕನ್ ಅಲ್ವಾ? ಅಲ್ಲಲ್ಲ ಅದೇ ನೀವ್ ನನ್ನ ಹತ್ರ ಕೇಳ್ತೀರಿ ಯಾಕೆ ಆಕ್ರೋಶ. ಅದೇ ಆಕ್ರೋಶ ABVP ಅವರು ಇಲ್ಲದ್ರೆ ಖುಷ್ಬು ಸುಂದರು ಯಾಕೆ ಮಣಿಪುರಕ್ಕೆ ಹೋಗ್ಲಿಲ್ಲ? ಯಾಕೆ ಮಣಿಪುರಕ್ಕೆ ಹೋಗ್ಲಿಲ್ಲ? ಯಾಕೆ ಮುತ್ತಿಗೆ ಹೋಮ್ ಮಿನಿಸ್ಟರ್ ಮನೆಗೆ ಹಾಕಿದ್ದಾರೆ ಇವತ್ತು ಬೆಳಿಗ್ಗೆ? ಅದನ್ನೇ ಯಾಕೆ ಪ್ರೈಮ್ ಮಿನಿಸ್ಟರ್ ಮನೆಗೆ ಮುತ್ತಿಗೆ ಹಾಕ್ಲಿಲ್ಲ? ಯಾಕೆ? Why don't you ask those questions? Because you are not given an opportunity to ask the Prime Minister a question. National Women Commission member ಖುಷ್ಬು ಸುಂದರ್ ಓಡಿಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಇವತ್ತು ಇಲ್ಲಿ ಬಿಜೆಪಿ ಸರ್ಕಾರ ಅಲ್ಲ, ಇದೇ ಬಿಜೆಪಿ ಸರ್ಕಾರ ಇರ್ತಿದ್ರೆ ಅವ್ರು ಬರ್ತಾ ಇರ್ಲಿಲ್ಲ. ಮಣಿಪುರದಲ್ಲಿ ಇಷ್ಟು ದೊಡ್ಡ ಘಟನೆ ಆಗ್ತಾ ಇದೆ. hundreds and thousands of people are displaced. ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ. ನ್ಯಾಷನಲ್ ಚೈಲ್ಡ್ ರೈಟ್ಸ್ ಕಮಿಷನ್ ಎಲ್ಲಿ ಇದೆ? ನ್ಯಾಷನಲ್ ವಿಮೆನ್ ಕಮಿಷನ್ ಎಲ್ಲಿ ಹೋಗಿದೆ? ಸ್ಮೃತಿ ಇರಾನಿ ಯಾಕೆ ಮಣಿಪುರ್ಗೆ ಹೋಗ್ಲಿಲ್ಲ? ಇವತ್ತು ಪ್ರೈಮ್ ಮಿನಿಸ್ಟರ್ ಒಂದು ಪಾರ್ಲಿಮೆಂಟ್ ಅನ್ನು ಅಡ್ರೆಸ್ ಮಾಡ್ಲಿಕ್ಕೆ he is scared. ಯಾಕೆ ಮಾಡಬೇಕು ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. Why should it be Amit Shah? This is a very very important issue. Manipur is a border state in India. Manipur is a border state of India. It is not just the collapse of the law and order. The Union Minister for State for External Affairs. ಇವತ್ತು ಡೆಮೋಕ್ರಸಿ ಕೊಲ್ಯಾಪ್ಸ್ ಆಗಿದೆ. ಇವತ್ತು the opposition parties have to get together to pass a no confidence to get the Prime Minister to talk on this subject. ಮೇ ತಿಂಗಳಿಂದ ಇವತ್ತು ತನಕ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? ಕರ್ನಾಟಕಕ್ಕೆ ಬಂದ್ರು, ಕ್ಯಾಂಪೇನ್ ಮಾಡಿದ್ರು, ಅಮೆರಿಕೆಗೆ ಹೋದ್ರು, ಫ್ರಾನ್ಸಿಗೆ ಹೋದ್ರು, ನಿನ್ನೆ ಭಾರತ ಮಂಟಪಂ ಇನಾಗ್ರೇಟ್ ಮಾಡಿದ್ರು. ಒಂದು ಕಡೆಯಲ್ಲಿ ಒಂದು ಮನ್ ಕಿ ಬಾತ್ ಅಲ್ಲಿ ಒಂದು ಕಡೆಯಲ್ಲಿ ಕಾನ್ಫಿಡೆನ್ಸ್ ತುಂಬಿಸ್ಲಿಲ್ಲ, ಇಲ್ಲಾದ್ರೆ ಒಂದು ಹೇಳಲಿಲ್ಲ. ಮಣಿಪುರದಲ್ಲಿ ಅವರ ಮಾತಿಗೆ ಒಂದು ಬೆಲೆ ಇಲ್ವಾ? ಅಲ್ಲ, ಅವರಿಗೆ ಅವರ ಮೇಲೆನೆ ಕಾನ್ಫಿಡೆನ್ಸ್ ಕಳೆದು ಹೋಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಎ ನ್ಯೂಸ್ ಟು ಬಿ ಡಿಬೇಟೆಡ್ ಅಕ್ರಾಸ್ ದ ಗ್ಲೋಬ್. ಅಂತ ಒಂದು ಪರಿಸ್ಥಿತಿ ನಾವು ತಂದಿಟ್ಟಿದ್ದೇವೆ. ಆದರೆ ನಮ್ಮ ಪ್ರಧಾನ ಮಂತ್ರಿ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕೂತ್ಕೊಂಡಿದ್ದಾರೆ. ಇಂಥ ಒಂದು ಸಿಚುವೇಶನ್ ಅನ್ನು ಮಾತ್ರ ನಾನು ಒಂದು ಪಕ್ಷ ಅಂತ ಅಲ್ಲ, ರಾಹುಲ್ ಗಾಂಧಿಯನ್ನು ನಿಜವಾಗಿ ನಾನು ಶ್ಲಾಘಿಸ್ತೇನೆ. ಯಾಕೆಂದ್ರೆ ಮಣಿಪುರಿಗೆ ಹೋಗುವ ಆ ಒಂದು ಕರೇಜ್ ಅನ್ನು ಅವರು ತೋರಿಸಿದ್ರು. ಹೋಗಿ ಅಲ್ಲಿ ಅವರ ಹತ್ರ ಮಾತಾಡಿ ಅದಕ್ಕೆ ಫೋಟೋ ಆಪ್ ಅಂತ ಹೇಳ್ತಾರೆ ಆಪೋಸಿಷನ್, ಇದು ಬಿಜೆಪಿನವರು. ಅವರು ಎಲ್ಲದೂ ಮಾಡುದು ಫೋಟೋ ಆಪ್ಸಿಗೆ ಅಂತ ಅವರಿಗೆ ಮರ್ತು ಹೋಗಿದೆಯಾ? ಲಾರಿಡು ಲೋಡ್ ಹೆಚ್ಚಾದು ಮಾರ್ಗದ ತಿರ್ಗ ಸುಂಜೆಟ್ಟು ಪತ್ತು ತತ್ತದು ಮಾರ್ಗದ ಬರಿತ ಗುಂಡಿಗು ಮಗರ್ನ ಸಂಗತಿ ಉಳ್ಳಾಲ ತಾಲೂಕದ ನಾಟೆಕಲ್ ಮಂಜನಾಡಿ ಮಾರ್ಗುಡು ನಡೆತದುಂಡು. ಡ್ರೈವರ್ಗೆ ಇಲ್ಲಿಯ ಮಟ್ಟದ ಪೆಟ್ಟಾದು ಅಪ್ಪಾಯರ್ದು ಬಚ್ಚವಾತಿರು ದೇರ್ಲಕಟ್ಟೆ ದಂಚಿರ್ದು ತೌಡುಗೋಳಿ ಕಡೆಕ್ ಫ್ಲೈವುಡ್ ಇತ್ತಿನ ಲಾರಿ ಪೋವೊಂದಿತ್ತದು ತಿರ್ಗಸುಡು ಎದುರುಡ್ದು ಸಿಮೆಂಟ್ ಮಿಕ್ಸರ್ ಟ್ಯಾಂಕರ್ ಬೈದುಂಡು. ಲಾರಿಡು ಲೋಡ್ ಹೆಚ್ಚಾದಿತ್ತಿನಿಡ್ದಾವ್ರ ಡ್ರೈವರ್ ಎದುರ್ದ ಗಾಡಿಗೆ ಸೈಡ್ ಕೊರೊಂದು ಮಾರ್ಗದ ಬರಿಕ ಬನ್ನಗ ಡ್ರೈವರ್ನ ನಿಯಂತ್ರಣ ತತ್ತಿನ ಲಾರಿ
ಉಂಡಿಗೆ ಬೂರ್ದುಂಡು. ಲಾರಿ ಪೋಂದಿತ್ತಿನ ಬೊಕ್ಕ ಮಗರ್ನ ವಿಡಿಯೋ ಸಿಸಿಟಿವಿಡ್ ತೋಜಿದುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸುದರ್ಶನ್ ಮೂಡಬಿದ್ರೆ ಕುಡ್ಲಾಡು ಸುದ್ದಿ ಕುಟ್ಟಡು ಪಾತಿರ್ದು ಒಡಿಪುದ ನೇತ್ರಜ್ಯೋತಿ ಕಾಲೇಜು ಬರವು ಕಲ್ಪನ ಮೂವೇರು ಪೊಣ್ಣಲು ಮಲ್ತಿನ ವಿಡಿಯೋ ಕೇಸ್ದ ಬಗೆಟ್ಟು ಎಂಕುಲು ಸರಿಯಾದ ತನಿಖೆಗೆ ಒತ್ತಾಯ ಮಲ್ತಿದ. ಮಾಧ್ಯಮ ನೀಡು ಮಲ್ಲೆಗು ಚರ್ಚೆ ಆಯ್ಬೊಕ್ಕ ಜಿಲ್ಲಾಡಳಿತ ಸುಮೊಟ್ಟು ಕೇಸ್ ಪಾಡ್ದೆಂಡು. ಜಿಲ್ಲಾಡಳಿತದ ನಿಧಾನ ನೀತಿಯನ್ನು ಎಂಕುಲು ವಿರೋಧ ಮಲ್ಪ ಜಿಲ್ಲಾ ಎಸ್ಪಿ ಪಂಡಿನ ಪಾತಿರ ಮಾಧ್ಯಮ ತರೆತಗ್ಗವನ ವಿಚಾರ ಆತನು ಬಾರಿ ಗುಮನ ದೀವಂದೆ ಆರು ಈ ಕೇಸನ್ನು ತೂವೊಂದೇರಂದು ಆರ್ದೂರಿಯರು ಈ ಸಂಗತಿ ಬಗೆಟ್ಟು ಸರಿಯಾಯಿನ ತನಿಖೆ ಮಲ್ಪೆರೆ ಎಂದೆಕ್ಕು ವಿರೋಧ ಟ್ವೀಟ್ ಮಲ್ತಿನ ರಶ್ಮಿ ಪನ್ಪುನರ್ನ ಇಲ್ಲಡೆ ಪೋದು ಪೋಡಿಪಾವನ ತಂತ್ರನು ಪೊಲೀಸ್ ಇಲಾಖೆ ಮಲ್ತದನು. ಇಂಚಿನ ಸಂಗತಿ ನಡಪೆರೆ ಬಲ್ಲಿ ವಿಡಿಯೋ ಓಡೆಗೂ ಫಾರ್ವರ್ಡ್ ಆತನು ಪೊಣ್ಣುಲು ದಾಯೆ ವಿಡಿಯೋ ಮಲ್ತದೇರು ಇಂಚಿನ ಸಂಗತಿ ಹಿಡಿದು ಪಾಕ ಪೊಣ್ಣುಲೇನು ಬ್ಲಾಕ್ ಮೇಲ್ ಮಲ್ಪುನ ತಂತ್ರನ ಪನ್ಪುನ ಬಗೆಟ್ಟು ಚರ್ಚೆ ಮಲ್ಪಂದೆ ಎಂದೇನು ಜೋಕ್ಲಾಟಿಕೆ ಎಂದು ಪನ್ನೊಂದುಲೇರು ಒಂದು ಸಮುದಾಯನು ಎಡ್ಡೆ ಮಲ್ತನ್ನ ನಿಕ್ಲಿನ ನೀತಿನ ಕೈ ಬುಡ್ಲೆಂದು ಹರ್ಪಂಡೇರು. ಜಿಲ್ಲಾಡಳಿತದ ಈ ಬಗೆಟ್ಟು ಎಂಕ್ಲಿಗೆ ವಿಶ್ವಾಸ ಇಜ್ಜಿ ಪೊಲೀಸ್ ಇಲಾಖೆ ಮಿತ್ತ ನಂಬಿಕೆ ಇಜ್ಜಿ ಬೇತನೆ ತನಿಖಾಕೂಟ ಕಟ್ಟದು ಇಡೀ ತನಿಖೆ ಮಲ್ಪಲೆಂದು ಸುದರ್ಶನ್ ಬೆದ್ರ ಒತ್ತಾಯ ಮಲ್ತೇರು. ಶಾಸಕರು ವೇದವ್ಯಾಸ್ ಕಾಮತ್, ಪಕ್ಷದ ನಾಯಕರು ರಾಧಾಕೃಷ್ಣ, ರವಿಶಂಕರ್ ಮಿಜಾರ್ ಸುದ್ದಿ ಕುಟ್ಟೊಡಿದ್ದರು. ಕರ್ನಾಟಕದಲ್ಲಿ ಕಾಶ್ಮೀರ್ ಫೈಲ್ ಆಗುವಂತಹ ಅಥವಾ ಕೇರಳ ಫೈಲ್ ಆಗುವಂತಹ ಅಜ್ಮೀರ್ ಫೈಲ್ ಆಗುವಂತಹ ಘಟನೆಗಳು ಕರ್ನಾಟಕದಲ್ಲಿ ನಡಿಬಾರ್ದು. ಇವತ್ತು ಕಾಂಗ್ರೆಸ್ನ ಅಧಿಕೃತ ಟ್ವೀಟ್ ಕೂಡ ಬಂದಿದೆ, ಇದು ಮಕ್ಕಳಾಟ ಅಂತ. ಆಶ್ಚರ್ಯ ಆಗ್ತಾ ಇದೆ. ಈ ರೀತಿಯ ಬಾಲಿಶ ಹೇಳಿಕೆಯನ್ನು ಕೊಟ್ಟಿರುವಂಥ ಅಧಿಕಾರಿಗಳಿರ್ಬೋದು ಅಥವಾ ಕಾಂಗ್ರೆಸ್ಸಿನ ಸಚಿವರಿರ್ಬೋದು, ಕಾಂಗ್ರೆಸ್ ನಾಯಕರಿರ್ಬೋದು ಅಥವಾ ನಾವೇ ಆಲೋಚನೆ ಮಾಡಬೇಕು. ಆ ಘಟನೆಯಲ್ಲಿ ನಮ್ಮ ಮನೆಯ ಹೆಣ್ಮಕ್ಕಳಿದ್ರೆ ನಾವೇನು ಮಾಡ್ತಿದ್ದೀವಿ, ಆ ಸಂದರ್ಭದಲ್ಲಿ ನಮ್ಮ ಮನೆಯ ಹೆಣ್ಮಕ್ಕಳಿದ್ರೆ ನಾವೇನು ಮಾಡ್ತಿದ್ದೀವಿ, ಅಥವಾ ಹೆಣ್ಮಗಳು ಕಂಪ್ಲೇಂಟ್ ಕೊಡಲಿಲ್ಲ ಅಂತಾದರೆ ಯಾಕೆ ಕೊಡಲಿಲ್ಲ, ಯಾರ ಒತ್ತಡ ಇದೆ, ಎಲ್ಲ ತನಿಖೆ ಆಗಬೇಕು. ಅದಕ್ಕೋಸ್ಕರ 31ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಸೋಮವಾರ ಬೃಹತ್ ಪ್ರತಿಭಟನೆಯನ್ನು ನಾವು ಮಂಗಳೂರಿನಲ್ಲಿ ಪುರಭವನದ ಎದುರುಗಡೆ ಇರುವಂತಹ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆ ನಾವು ಆಯೋಜನೆ ಮಾಡಿದ್ದೇವೆ. ಈ ಪೊಲೀಸ್ ಇಲಾಖೆ ಏನೂ ಆಗಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ 10 ದಿವಸಗಳ ನಂತರ ಕೂಡ FIR ಮಾಡಲಿಕ್ಕೆ ತಯಾರಾಗಿಲ್ಲ, ಮಾಧ್ಯಮದಲ್ಲಿ ಬಂದ ನಂತರ FIR ಮಾಡ್ತಾ ಇದೆ ಅಂತೇಳಿ. ಆದರೆ ಈ ತನಿಖಾ ತಂಡದ ಮೇಲೆ ನಮಗೆ ಕೂಡ ಸ್ವಲ್ಪ ವಿಶ್ವಾಸ ಇಲ್ಲ. ಅದಕ್ಕಾಗಿ ಬೇರೆ ತಂಡಗಳನ್ನು ನಿಯೋಜನೆ ಮಾಡಿಕೊಂಡು ಆ ಹುಡುಗಿಯರನ್ನು ತನಿಖೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಯಾಕಾಗಿ ಮಾಡಿದ್ರಿ, ನಿಮ್ಮ ಉದ್ದೇಶಗಳೇನು, ಇದರಿಂದ ಏನಾದರೂ ಲವ್ ಜಿಹಾದ್ ಮಾಡುವಂಥ ಪ್ರಯತ್ನವೋ ಇಲ್ಲ ಅವರನ್ನು ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೇನಾದರೂ ಮಾಡಬೇಕಿತ್ತು. ಇದೆಲ್ಲ ಸಮಗ್ರವಾದ ತನಿಖೆಯಿಂದಲೇ ಇನ್ನು ಹೊರಗೆ ಬಿಡಬೇಕು. ತನಿಖೆ ಮಾಡುವ ಅಧಿಕಾರಿಗಳೇ ತನಿಖೆ ಮಾಡುವ ಮುಂಚೆನೇ ಏನು ನಡೆಯಲಿಲ್ಲ, ಮಕ್ಕಳಾಟ ಅಂತೇಳಿ ಸರ್ಕಾರ ಹೇಳ್ತದೆ ಅಂತೇಳಿ ಆದರೆ, ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಟ್ವೀಟ್ ಮಾಡ್ತದೆ ಅಂತೇಳಿ ಆದರೆ, ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರ ವಿಶೇಷವಾದಂಥ ಕೋರಿಕೆ ಭಾರತೀಯ ಜನತಾ ಪಾರ್ಟಿ ಏನು ಅಂತ ಹೇಳಿದ್ರೆ, ಇದಕ್ಕೆ ಸಪರೇಟ್ ಆದ ತಂಡ ಮಾಡಬೇಕು. 5 ವರ್ಷದ ಪೊಣ್ಣಗು ಲೈಂಗಿಕ ಉಪದ್ರ ಕೊರನ ಕೇಸಿಗೆ ಸಂಬಂಧ ಪಡುಬಿದ್ರೆ ಪೊಲೀಸರು ಆರೋಪಿನ ಪತ್ತಿದರು. ಪಶ್ಚಿಮ ಬಂಗಾಳ ಮುರ್ಷಿದಾಬಾದ್ ಜಿಲ್ಲೆದ 25 ವರ್ಷ ಪ್ರಾಯದ ಮುಫಿಜಲ್ ಶೇಖ್ ಆರೋಪಿಯ ಅದುಲ್ಲೆ ಬಿಸ್ಕೆಟ್ ಕೊರ್ಪೆಂದು ಪೊಣ್ಣನ ಅಪ್ಪೆಮ್ಮಗ ತೆರಿಪಾದ ಆಯ್ನ ರೂಮುಗುಲೆ ತಂದು ಪೋದು ಲೈಂಗಿಕ ದೌರ್ಜನ್ಯ ನಡಪಾದೆ ಎಂದು ಪೊಲೀಸರು ಮಾಹಿತಿ ಕೊಡ್ತೇರು. ಪಡುಬಿದ್ರೆಡು ಕಟ್ಟೊಂದುಪುನ ಕಟ್ಟುವಣ ಕಾರ್ಮಿಕ ಆದುಪುನ ಆರೋಪಿ ಅವಲಿ ಬೇಲೆ ಮಲ್ಪುನ ಮುರ್ಷಿದಾಬಾದ್ ಜಿಲ್ಲೆದ ಕಂಡನಿ ಬಿಡಿದಿನ 5 ವರ್ಷದ ಮಗಳಿಗೂ ಲೈಂಗಿಕ ದೌರ್ಜನ್ಯ ನಡಪಾದಿತ್ತದು. ಪೊಣ್ಣು ಬೇನೆಂದು ಪನ್ನಗ ಪಡುಬಿದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗೂ ಕೊನುತ್ತೇರು. ಅವಳು ಡಾಕ್ಟರ್ ಸಂಶಯ ತಿರಿಪನಗ ಪೊಣ್ಣನು ಪುಂಜು ಪೊಲೀಸರಿನ ಒಟ್ಟುಗೂ ಅಪ್ಪೆಮ್ಮೆ ಒಡಿಪದ ಸರ್ಕಾರಿ ಜೋಕ್ಲಿನ ಆಸ್ಪತ್ರೆಗೆ ತಂದು ಪೋದು ವೈದ್ಯಕೀಯ ಪರೀಕ್ಷೆಡು ಲೈಂಗಿಕ ದೌರ್ಜನ್ಯ ನಡಪಾಯಿನ ನಿಘಂಟಾತನೆಂದು ಪೊಲೀಸರು ತೆರಿಪಾದರು. ಆರೋಪಿಯನ್ನು ಪತದಿತ್ತದು ಫೋಕ್ಸೋ ಕಾನೂನು ದಂಚ ಕೇಸ್ ಪಾಡ್ದೇರು.
ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಿರವರಿದಿನ ವರ್ಗುಲಿನ ಘಟಕದ ಒತ್ತುಗೂರು ಕಾರ್ಯರು ಪದ್ಮನಾಭ ಸಾಮಂತ್ ಕುಡ್ಲಡ್ ಸುದ್ದಿಕೊಟ್ಟುಡು ಪಾತಿರ್ದು ಬಂಟ್ವಾಳ ತಾಲೂಕದ ಬೇತೆ ಬೇತೆ ಕಡಿಟ್ಟು 2017-2023 ಪೊರ್ತುಡು ಅಕ್ರಮ ಸಕ್ರಮ ಸಮಿತಿ ಭೂಕಂದಾಯ ನಿಯಮಗಳನ್ನು ಮೀರ್ದು ಭ್ರಷ್ಟಾಚಾರ ಬೊಕ್ಕ ಅಕ್ರಮ ವ್ಯವಹಾರದ್ದು ಭೂಮಿ ಮಂಜೂರು ಮಲ್ತದನೆಂದು ದೂರಿಯರು ಕುಮ್ಕಿ ಜಾಗೇನು ಸುಪ್ರೀಂ ಕೋರ್ಟ್ ನಿರ್ದೇಶನ ಮೀರ್ದು ಅರ್ಜಿದಾರರಿಗೆ ಮಂಜೂರು ಮಲ್ತದಂಡು ಕಾಡು ಸುತ್ತುಗು ಸೇರ್ದಿನ ಜಾಗೇನು ಕಂದಾಯ ಅಧಿಕಾರಿಗಳ ಮಿತ್ತು ಒತ್ತಡ ಪಾಡ್ದು ಬೊಕ್ಕ ಡಿಸಿ ಬುಡ್ದು ಬುಡ್ಡ ಬೊಕ್ಕ ಗೋಮಾಳ ಜಾಗಿನು ಸುಳ್ಳು ವರದಿ ತಯಾರು ಮಲ್ತದ ಮಂಜೂರಾತಿ ಮಲ್ತದನು ಒಂದು ಮಾತೇನು ಕರಿನ ಓಟುಗಾದ ಮಲ್ತದಿತ್ತನೆಂದು ಪದ್ಮನಾಭ ಸಾಮಂತ ದೂರಿಯರು ಕುಕ್ಕಿಪಾಡಿ ವಲಯ ಕಾಂಗ್ರೆಸ್ ಗುರ್ಕಾರ್ಯರು ಸೀತಾರಾಮ ಶಾಂತಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕ ಘಟಕದ ಗುರ್ಕಾರ್ಯರು ಮನೋಹರ ಕುಲಾಲ್ ನೇರಂಬೋಡು ಈ ಸುದ್ದಿ ಕೊಟ್ಟೊಡಿತ್ತರು. ಮನೆ ನಿವೇಶನಕ್ಕೆ ಅಂತ ಒಂದು ಜಮೀನು ಇಡ್ತಾರೆ. ಆ ಜಮೀನು ನಿವೇಶನಕ್ಕೆ ಅಂತ ಇಟ್ಟ ಮೇಲೆ ಇವರು ಅತಿಕ್ರಮಣ ಮಾಡುವಾಗ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ರಾಜೇಂದ್ರ ಕೆವಿಯರು ಅದನ್ನು ತಡೆ ತರ್ತಾರೆ. ಅಂದರೆ ಸರ್ಕಾರದ ಭೂಮಿ ಬಡವರ ನಿವೇಶನಕ್ಕೆ ಇಟ್ಟ ಭೂಮಿ ಅಂತ. ಆದರೆ ಅಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯೆ ಅಂದರೆ ಹಾಲಿ ಸದಸ್ಯೆ BJP ಬೆಂಬಲಿತ ಹಾಲಿ ಸದಸ್ಯೆ ಅದನ್ನು ಅತಿಕ್ರಮಣ ಮಾಡ್ತಾರೆ. ಅತಿಕ್ರಮಣ ಮಾಡುವಾಗ ವಾಪಸ್ ನಾವು ತಹಶೀಲ್ದಾರರಿಗೆ ಕಂಪ್ಲೇಂಟ್ ಕೊಟ್ಟಾಗ ತಹಶೀಲ್ದಾರರು ಬಂದು ನಿಲ್ಲಿಸಿರ್ತಾರೆ ಆ ಟೈಮಲ್ಲಿ. ಆದರೂ ಇಲ್ಲಿ ಜಿಲ್ಲಾಧಿಕಾರಿ ಚೇಂಜ್ ಆದ ಸಮಯದಲ್ಲಿ ಅಂದರೆ ಈಗಿನ ಜಿಲ್ಲಾಧಿಕಾರಿಗಲ್ಲ, ಇಂದಿನ ಜಿಲ್ಲಾಧಿಕಾರಿ ಎಲೆಕ್ಷನ್ ಈಗಿನ ಸರ್ಕಾರದಲ್ಲ, ಇಂದಿನ ಸರ್ಕಾರ ಜಿಲ್ಲಾಧಿಕಾರಿ ಚೇಂಜ್ ಆದ ತಕ್ಷಣ ಇವರು ತಹಶೀಲ್ದಾರೆಲ್ಲ ಚೇಂಜ್ ಆದ ತಕ್ಷಣ ಆ ಜಮೀನನ್ನು ಅತಿಕ್ರಮಣವಾಗಿ ಗ್ರಾಮ ಪಂಚಾಯತಿ ಮೆಂಬರಿಗೆ ಮಾಡಿಕೊಡ್ತಾರೆ. ಅದರೊಟ್ಟಿಗೆ ಅಲ್ಲಿ ಮನೆ ಇರುವುದಿಲ್ಲ, ವಾಸ್ತವವಾಗಿ ಆ ಪ್ರದೇಶದಲ್ಲಿ ಮನೆ ಇರುವುದಿಲ್ಲ. ಇವರು ಗ್ರಾಮ ಪಂಚಾಯತ್ ಸದಸ್ಯೆ ಅಲ್ಲಿ ಮದುವೆಯಾಗಿ ಬಂದು 10 ವರ್ಷ ಆಗಿರ್ತದೆ. ನೋಟ್ ಮಾಡಿ, 10 ವರ್ಷ ಆಗಿರ್ತದೆ ಗಂಡನ ಮನೆಗೆ ಬಂದು. ಆ ಗಂಡನ ಮನೆ 280 ಸರ್ವೆ ಇದು ಡೋರ್ ನಂಬರ್, ಆ ಮನೆಗೆ ಅವರು ಬಂದಿರ್ತಾರೆ. ಅಲ್ಲಿ ಅವರಿಗೆ ಏನಾಗ್ತದೆ ಅಂದರೆ ಮದುವೆಯಾಗಿ 10 ವರ್ಷ ಬಂದ ಮೇಲೆ ಇವರಿಗೆ ಅತಿಕ್ರಮಣ ಮಾಡಿದ ಜಾಗ ಉಂಟು ಸರ್ಕಾರಿ ಮನೆಗೆ, ಅದರಲ್ಲಿ ಯಾರ್ದೋ ಒಂದು ಮನೆಯ ಕಿಟಕಿಯನ್ನು ತೋರಿಸಿ ಮನೆ ಇದೆ ಅಂತ ಮಂಜೂರಾತಿ ಆದೇಶ ಕೊಡ್ತಾರೆ. ಅದು ಹೇಗೆ ಕೊಡ್ತಾರೆ ನೋಡಿ, ಅಲ್ಲಿ ನೋಟ್ ಮಾಡಿ. ಆ ಹೆಂಗಸಿಗೆ ಆಗಿದ್ದು 33 ವರ್ಷ ಮಂಜೂರಾತಿ ಆಗುವಾಗ. ಆಕೆ ಮದುವೆಯಾಗಿ ಅಲ್ಲಿ ಬಂದ ಸದಸ್ಯೆ 10 ವರ್ಷ ಆದರೆ ಅಲ್ಲಿ 33ರಿಂದ 10 ವರ್ಷ ಆದರೆ ಎಷ್ಟಾಯಿತು. ಆದರೆ ಅಲ್ಲಿ ವಾಸ್ತವ ಅವರು 30 ವರ್ಷದಿಂದ ವಾಸ್ತವ ಇದ್ದಾರೆ ಅಂತ ತೋರಿಸ್ತಾರೆ. ಆದರೆ 3 ವರ್ಷದ ಮಗುವಿಗೆ ಅಲ್ಲಿ ಮನೆ ಕಟ್ಟಿ ನಿಂತಿದೆ. ಅದು ಒಂದು ಹಗರಣ. ಅದು ಹಗರಣವನ್ನು ಹೇಗೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಸಹಿ ಯಾರು ಹಾಕಿದ್ದಂದರೆ ಅದೇ ಗ್ರಾಮ ಪಂಚಾಯತಿ BJP ಬೆಂಬಲಿತ ಸದಸ್ಯರೇ ಸಹಿ ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕು ಉಡುಪಿನ ಅವೇತೋ ವರ್ಷಲೆಡ್ದುಂಬು ಸಂಖ ಒಂಜಿ ಮಗರ್ದುಂಡು ಕುಕ್ಕಜೇಡು ಆಳಂಬ ಬರಿಂಗಾಡಿ ಉಂಜಿರ್ದಡಿ ಏರ್ದಡಿ ಪಂಜಾಲ್ ಇಂಚಿತ್ತಿ ಕಡೆಕ್ ಜೋಡ್ಸವನ ಕಾಡ ಬಾಕಿಲು ಪನ್ಪುನಲ್ಪದ ಸಂಖ ಬುಧವಾರ ಬೋರ್ದುಂಡು ಮುಪ್ಪಿಡ್ದಿಚ್ಚ ಕಾಡುವಾಸ್ತ ಮಲೆಗುಡಿಯ ಬೊಕ್ಕ ಬೇತೆ ಕಾಡುವಾಸಿ ಕುಟುಂಬಲಿಗೂ ಪೋಪರಿ ಬರ್ಪರಿಗೂ ಜೋಡ್ಸವನ ಸಂಖ ಉಂದಾದುಂಡು 5 ವರ್ಷಲೆಡ್ದುಂಬು ಈ ಸಂಖ ಕಟ್ಟದಿತ್ತುಂಡು ಇತ್ತೆ ಸಂಖದ ನಡುತ ಕುಂದ ಬೋರ್ದುಂಡು ಕಾಡುವಾಸದ ಕುಳು ಈ ಸಂಕೊಡೆ ಪೋವಂದಿತ್ತದು ಇತ್ತೆ ಸಂಖ ಬೂರ್ನಿಡ್ದಾವ್ರ ಈ ಕಡೆತ ಜನಕುಲು ಕಿಲೋಮೀಟರ್ ಗಟ್ಲೆ ನಡತೊಂದೆ ಪೋವಡಾಯಿನ ಸ್ಥಿತಿಗತಿ ಉಂಡಾತಂಡು ಕಾಡುವಾಸದ ಕ್ಲಿಗೂ ಸಂಚಾರಿ ಗಾಡಿಡೆ ಆಳಂಬ ಪ್ರದೇಶಗೂ ರೇಷನ್ ಕಾರ್ಡ್ ಸೊತ್ತುಲಿನ ಪಟ್ಟೊಂದಿತ್ತಂಡು ಈ ಸಂಕ ಮಗರು ನೀಡ್ದಾವ್ರ ನನ್ನ ರೇಷನ್ ಸೇರ್ದು ಮಾತ ವಸ್ತುಲಿನ ನಡತೊಂದೆ ತುಂಬೊಂದು ಕೊನೋಡಾತನಂದು ತುರ್ತುದ ಪೊರ್ತುಡು ಮುಲ್ತಕ್ಲಿಗೂ ನನ್ನ ಬಾರಿ ಕಷ್ಟ ಆದ ಪೋತನಂದು 3 ವರ್ಷದುಂಬು ಕುಕ್ಕಜೆ ಕೈತಲ್ದ ಸಂಕ ಒಂದುವೇ ರೀತಿ ಬೂರ್ದಿತ್ತನು 5 ಬೊಕ್ಕ ಹೊಸ ಸಂಕ ಆದಿತ್ತನು ಒಂದುವೇ ರೀತಿ ಕಾಡು ಬಾಕಿಲ ಸಂಕುಲ್ನ ಅಧಿಕಾರಿಗಳು ತೂದು ಪಿಂದೊಂದೇರು ಅಂಡಲ ಹೊಸ ಸಂಕ ಕಟ್ಟೈರೆ ದುಂಬು ವೈದ್ಯಜೇರು ಇತ್ತೆ ಸಂಕ ಬೂದು ಸಂಪರ್ಕ ಕಡಿದನು ಕಾಡಬಾಕಿಲು ಸಂಕನು ತುರ್ತು ಕಟ್ಟೋಡು ಕಾಡು ವಾಸಿಲೆಗೂ ಸಂಚಾರ ಕಷ್ಟ ಆವಂದಿನಂಚ ಕ್ರಮದ ತೊಂದರೆ ಆಡಳಿತ ವ್ಯವಸ್ಥೆ ದುಂಬು ಬರಡುಂದು ಊರ್ದ ಚಿಂಕ್ರ ಮಲೆಕುಡಿಯ ಬರಿಂಗಾಡಿ ಒತ್ತಾಯ ಮಲ್ತದೇರು ಇತ್ತೆ ಬಿಚ್ಚಿದಿನ ಸಂಕುಡು ಸಂಚಾರ ತಡೆತದು ತಹಶೀಲ್ದಾರ್ ಸೂಚನೆ ಕೊಡ್ತಿರಂದು ತಿಳಿದು ಬೈತಂಡು ಬದಲು ಮಾರ್ಗಗಳ ಸೆರೆ ಸೂಚನೆ ಕೊಡ್ತಂಡು. ಕರೆಕ್ಟ್ ನೀಂದರೆಲ್ಲ ಇರ್ತದೆ ಸ್ವಿಮ್ಮಿಂಗ್ ಪೂಲ್ ನೀಂದಿನ ಜಾತಿ ಬರ್ಸ ಹೌದಾ ಬಂದಿದ್ದು ನೆತ್ತಿರದಾನದ ಮಹತ್ವ ಸಾರಿರ ಬೊಕ್ಕ ಜನಕ್ಲಿನಿ ಬಗೆಟ್ ಮೆಂಪು ನಂಚ ಕಂಡನಿ ಬೊಡಿದಿ ಕುಡ್ಲಡು ಉಂದುವೆ ಸುರುತ ಸತಿ ಬೈಕ್ ಬುಡೊಂದು ಕಾರ್ಗಿಲ್ಗೆ ಪೋಯರೆ ಅಟ್ಟಣೆ ನಡಪಾದರು ಕುಡ್ಲದ ಸೈಫ್ ಸುಲ್ತಾನ್ ಬೊಕ್ಕ ಬುಡಿದಿ ಆದಿಲಾ ಫರ್ಹಾನ್ ಜುಲೈ 29 ಕುಡ್ಲಡ್ದು ಪಿದಾರ್ದು ಆಗಸ್ಟ್ 15 ಸ್ವತಂತ್ರ ದಿನ ತಾನಿ ಕಾರ್ಗಿಲಡು ಮುಗಿತಲ ಮಲ್ಪೇರು ಈ ಪೊರ್ತುಡು ಅಕ್ಲು ದೇಶದೋರ್ಮೆಡು ನೆತ್ತಿರದಾನ ದೇಶಭಕ್ತಿ ದೇಶ ಪ್ರೇಮ ಹಿಜಾಬ್ ಮಹತ್ವ ಸೇರ್ನಂಚ ಮಾತಾ ವಿಚಾರದ ಬಗೆಟ್ ಜಾಗೃತಿ ಮೂಡಾಯಿರುಲೇರು ಕುಡ್ಲದ ನೆಹರು ಮೈದಾನಡು ಜುಲೈ 29 ಕಾಂಡ
ಕಂಡ ಏಡರೇಕ್ ವಿಧಾನಸಭೆತ ಸಭಾ ಗುರ್ಕಾರೆ ಡ್ಯೂಟಿ ಖಾದರ್ ಬೊಕ್ಕ ನಗರ ಪೊಲೀಸ್ ಕಮಿಷನರ್ ಕುಲದೀಪ ಜೈನ್ ಭಾರತದ ಬಾವುಟ ಕೊರ್ನಿಡಿದ ಬೊಕ್ಕ ಅಕ್ಲಿನ ಯಾತ್ರೆ ಶುರುವಾಪುಂಡು. ಜುಲೈ 28 ತಲೆಕ್ಕೊಡು ನಿತ್ತಿರ್ದಾನ ಶಿಬಿರಾದಿ ಒಂದಿರು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರೆಡ್ ಕ್ರಾಸ್ ಬ್ಲಡ್ ಬ್ರ್ಯಾಂಡ್ ಈ ಶಿಬಿರಗೂ ಜೊತೆ ಸೇರಿಗೆ ಕೋರ್ಪುಂಡು. ಈ ಬಗ್ಗೆ ನಮ್ಮ ಕುಡ್ಲ ಚಾನಲ್ಗೆ ಅಭಿಪ್ರಾಯ ತೆರಿಪಾಯಿನ ಸೈಫ್ ಸುಲ್ತಾನ್ ಒಂದು ಎಂಕ್ಲೆಗೂ ಖುಷಿ ತಕ್ಷಣ ಉದ್ವೇ ಸುರುತ ಸರ್ತಿ ತಾನು ಬುಡದಿನ ಒಟ್ಟುಗೂ ಕರ್ನಾಟಕ ಕೊಡ್ದು ಕಾರ್ಗಿಲ್ಗೂ ಜನಜಾಗೃತಿಗಾದ ಬೈಕ್ ಇಡುಪೋ ಒಂದುಲ್ಲೆ ಮುಲ್ಪಡ್ದು ಭಾರತದ ಬಾವುಟದೆತ್ತೊಂದು ಅವೇನು ಕಾರ್ಗಿಲ್ಡು ಕರ್ನಲ್ ಅಭಿಮನ್ಯುಗೂ ಮುಟ್ಟಾಯಿರೋಲ್ಲ. 6 ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆದ ದಿನ ರಾಷ್ಟ್ರ ಬಾವುಟ ಏರಾವಿರು. 3800 ಕಿಲೋಮೀಟರ್ ಎಂಕ್ಲಿನ ಯಾತ್ರೆ ನಡಪೆರೀತದು. ಒಟ್ಟು 17 ದಿನತ್ತ ಯಾತ್ರೆಡು 13 ಕಡಿಟು ಉಂತುವ BMWGS 318 ಎಂಕ್ಲು ಪಿದಾಡರೆ ಉಲ್ಲ ಅಂದು ಪೋಪುನ ಖುಷಿನ್ ಪಟ್ಟುಂಡಿರು. ಬೈಕ್ ಜಾಗೃತಿ ಜಾಥಾ ನಡಪವನ ಬಗಿಟ್ಟು ಆದಿಲ್ ಫರ್ಹಾನ್ ಕುಡ್ಲಡು ಕಾರ್ಗಿಲ್ ಮುಟ್ಟ ಪೋಪುನವು ಖುಷಿತ ಸಂಗತಿಯಿಂದ ಪಂಡಿರು. ಗಂಡನಿ ಬಿಡಿದಿನ ಈ ಜನಜಾಗೃತಿ ತಿರ್ಗಾಟಗೂ ಬೈಕ್ ಜವಾಬ್ದಾರಿ ತಗೊಂಡುಪ್ಪನ ಜವಾದ್ ಅಹಮದ್ ಅಭಿಪ್ರಾಯ ತೆರಿಪಾದು ಟೂರು ಮಲ್ಪನೆ ಕಾದೆ ಒವ್ವೆ ಕಷ್ಟ ಆವಂದಿನಂಚ ಎಂಕಲು ತೂವೊಂದ ಗಾಡಿ ಡಾಕ್ಲಿಗೆ ಬೋಡಾಯಿನ ಸೊತ್ತುಲೇನು ಹೆಚ್ಚಿಗೆ ದೀತ ಅಂತ ಪಂಡಿರು. ನಾವು ಮಂಗಳೂರಿಂದ ಕಾರ್ಗಿಲಲ್ಲಿ ಬೈಕ್ ರೈಡ್ ಮಾಡ್ತಾ ಇದ್ದೇವೆ. ನಾನು ನನ್ನ ಹೆಂಡತಿ ಅದಿಲಾ ಫರಿ, ನನ್ನ ಹೆಸರು ಸೈಫ್ ಅಂತ. ನಾವು 2 ಉದ್ದೇಶದಿಂದ ರೈಡ್ ಮಾಡ್ತಾ ಇದ್ದೇವೆ. ಫಸ್ಟ್ ಉದ್ದೇಶ ಆಗಿರುತ್ತೆ, ನಮ್ಮ ಇಂಡಿಯನ್ ಫ್ಲ್ಯಾಗನ್ನು ಕುಲ್ದೀಪ್ ಆರ್ ಜೈನ್ ಸರ್ ಮಂಗಳೂರು ಕಮಿಷನರ್ ಅವರು, ಪೊಲೀಸ್ ಕಮಿಷನರ್ ಅವರು ಕೊಡ್ತಾರೆ ನಮಗೆ. ಅದನ್ನು ನಾವು ಕರ್ನಲ್ ಅಭಿಮನ್ಯುಗೆ ಮುಟ್ಟಿಸ್ತೀವಿ. ಅವರು 15 ಆಗಸ್ಟ್ಗೆ ಅಲ್ಲಿ ಹಾಯ್ಸ್ಟ್ ಮಾಡಿಸ್ತಾರೆ. ಆಮೇಲೆ ಸೆಕೆಂಡ್ ಬ್ಲಡ್ ಡೊನೇಷನ್ ವಿಷಯ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದೊಂದು ರೈಡನ್ನು ನಾವು ಈ ರೈಡ್ ಮುಖಾಂತರ ನಾವು ಒಂದು ಚಿಕ್ಕ ಒಂದು ಪ್ರಯೋಗ ಮಾಡ್ತಿದ್ದೇವೆ. ಬ್ಲಡ್ ಡೊನೇಷನ್ ಇಂಪಾರ್ಟೆನ್ಸಿಂದ ನಾವು ಇಲ್ಲಿ 28ಗೆ ಒಂದು ಬ್ಲಡ್ ಕ್ಯಾಂಪ್ ಇಡ್ತಿದ್ದೇವೆ. ಅದೇ 15 ಆಗಸ್ಟಲ್ಲಿ ಕಾರ್ಗಿಲಲ್ಲಿ ಇನ್ನೊಂದು ಬ್ಲಡ್ ಕ್ಯಾಂಪನ್ನು ನಾವು ಅಲ್ಲಿಂದ ಎಂಡ್ ಮಾಡ್ತೇವೆ. ಈ ಬ್ಲಡ್ ಕ್ಯಾಂಪ್ ರೈಡನ್ನು ಇದೊಂದು 3800 ಕಿಲೋಮೀಟರ್ ರೈಡ್ ಆಗಿರುತ್ತೆ. ಡೈಲಿ ಒಂದು 350 ಕಿಲೋಮೀಟರ್ಸ್, ಒಂದು 17 ದಿನ ನಮ್ಮ ಪಯಣ ಕಂಟಿನ್ಯೂ ಆಗುತ್ತೆ. ನಾವು ಒಂದು 13 ಸ್ಟಾಪ್ಸ್ ಮಾಡ್ತೇವೆ. ಇದರಲ್ಲಿ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಒಂದು 13 ಸ್ಟಾಪ್ ನಾವು ಮಾಡ್ತಾಯಿದ್ದೇವೆ. ಅಲ್ಲಿ ನಮ್ಮದು ಹೋಟೆಲ್ ಸ್ಟೇ, ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಕೆಲವು ಕಡೆ, ಆಮೇಲೆ ಕೆಲವು ಹೋಟೆಲ್ಸಲ್ಲಿ ಸ್ಟೇ ಮಾಡ್ತಾಯಿದ್ದೇವೆ. ಇದನ್ನು ನಾವು ಇದೊಂದು ಸ್ಪಾನ್ಸರ್ಡ್ ಟ್ರಿಪ್ ಆಗಿರುತ್ತೆ. ನಮ್ಮದು AK ಪ್ಲೈವುಡ್ ಮತ್ತು ಸುಲ್ತಾನ್ ಗೋಲ್ಡ್ ಅವರು ಇದನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಆ್ಯಂಡ್ ಇದು ಒಂದು ಹೇಳಿದಾಗೆ 17 ಡೇಸಲ್ಲಿ ನಾವು ಕಾರ್ಗಿಲ್ ಮುಟ್ತೀವಿ. We are going for this to create awareness on blood donation. So in India, actually, there for every 1,000 person, 10 to 12 people are required, to donate blood. So we've already done a ride to Karwar before. It was 400 kilometers, and every day we'll be taking breaks. We're not going to ride continuously. ಅವ್ರದ್ದು ಬೈಕ್ ಫುಲ್ಲಿ ಟೂರಿಂಗಿಗೆ ಸೆಟಪ್ ಆಗಿದೆ. ಅವರಿಗೆಲ್ಲ ಕಂಫರ್ಟೇಬಲ್ ಆಗಿ ಏನು ಪ್ರಾಬ್ಲಮ್ ಇಲ್ಲದೆ ಟ್ರಾವೆಲ್ ಮಾಡಲಿಕ್ಕೆ ಎಲ್ಲ ನಾವು ಪ್ರಿಪರೇಷನ್ಸ್ ಮಾಡಿದ್ದೇವೆ ಕಂಪ್ಲೀಟಾಗಿ. ಅವರಿಗೇನು ತೊಂದರೆ ಆಗೋದಿಲ್ಲ. ಹಾಗಾಗಿ ಎಕ್ಸ್ಟ್ರಾ ಸ್ಪೇರ್ಸ್ ಕೂಡ ನಾವು ಗಾಡಿಯಲ್ಲಿ ಇಟ್ಟಿದ್ದೇವೆ. ಅವರಿಗೆ ಏನಾದರೂ ತೊಂದರೆ ಆದರೆ ಅವರು ಇಮಿಡಿಯೇಟಾಗಿ ಗಾಡಿ ಸರಿ ಮಾಡಿಕೊಡ್ಬೋದು. ಬೆದ್ರದ ಕಾಮಧೇನು ಸಭಾಭವನಡು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸೇವಾ ಸಂಘ ಮೂಡಬಿದ್ರೆ ಶ್ರೀ ನಾರಾಯಣಗುರು ಸೇವಾದಳ ಶ್ರೀ ನಾರಾಯಣಗುರು ಮಹಿಳಾ ಘಟಕದ ಜೊತೆ ಸೇರಿಗೆಡು ಆಟಿಡೊಂಜಿ ದಿನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರು. ಕನ್ನಡ ಡಾಕ್ಟರ್ ಮಾಲಿನಿ ಬಂಗೇರ ಕಾರ್ಯಕ್ರಮ ಉದಿಪನ ಮಲ್ತೆರು. ಡಾಕ್ಟರ್ ಮಾಲಿನಿ ಬಂಗೇರ ಪಾತಿರ್ದು ತಂತ್ರಜ್ಞಾನದ ಕಾಲಗಟ್ಟುಡು ನಮ್ಮ ಪರಂಪರೆದ ಆಚರಣೆಲೆಡಿದ್ದು ದೂರ ಪೋವೊಂದುಲ್ಲ. ಆರೋಗ್ಯ ಹಾಳು ಮಲ್ಪನ ಫಾಸ್ಟ್ ಫುಡ್ ಉಡ್ದು ಸೀಕ ಬರಂದಿನಂಚ ತಡೆಪಿನ ಶಕ್ತಿ ಉಪ್ಪನ ಇಲ್ಲಡು ಮಲ್ತಿನ ಅಟಿಲೆ ಉಣುಡು ತಿನ್ನೋಡು ಎಂದು ಪಂಡಿರು. ವಕೀಲರು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡೆಯಿನ ಶೈಲಜಾ ರಾಜೇಶ್ ಆಟಿ ತಿಂಗುಲ್ದ ಮಹತ್ವದ ಬಗೆಟ್ ಪಾತಿರಿಯರು. ಪೊಂಜುಲಿನ ಘಟಕದ ಗುರ್ಕಾರ್ದಿ ಸಾವಿತ್ರಿ ಕೇಶವ ಗುರ್ಕಾರ್ಮೆ ವಹಿಸದಿದ್ದರು. ಪುಲಮರ್ದದ ಪಂಡಿತರ ಅಪ್ಪಿ ಪೂಜಾರಿ ಕರಿಂಜೆ ಬೊಕ್ಕ ಬರೋ ಕಲ್ಪನೆಟು ಬಿರ್ಸೇದಿ ಸುಮೀಕ್ಷಾ ಮೊಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೆರು. ವಕೀಲರು ಮಲ್ಲಿಕಾ ಬಿ ಪೂಜಾರಿ ಮಲ್ಲಬಿನ್ನೆರಾದಿತ್ತರು. ಸೇವಾ ಸಂಘದ ಗುರ್ಕಾರ್ಯರು ಸುರೇಶ್ ಕೆ ಪೂಜಾರಿ, ಸೇವಾದಳದ ಗುರ್ಕಾರ್ಯರು ರಾಜ್ ಎಸ್ ಸನಿಲ್ ಕಾರ್ಯಕ್ರಮ ಇಟ್ಟಿದ್ದರು. ಮೊಬೈಲ್ ಪಾತಿರ್ನಾಗ ಮಾತ್ರ ಮೊಬೈಲ್ ಕೈಟ್ ಬರ್ತದೆ. ಬೇತ ಟೈಮ್ ಆಯ್ನ ಆತು ನಮ್ಮ ಬೇತ ಕಡೆ ದೀಪನ ಎಸ್ಪೆಷಲಿ ಜೋಕ್ಲೆಗ್ ಈ ವಾಟ್ಸಪ್ ನೋಟ್ಸ್ ಬರ್ಪ ಕೆಲವು ಗೂಗಲ್ ಇಂಟರ್ನೆಟ್ ಸರ್ಚ್ ಮನ್ಪರೆ ಅಪ್ಪಾಗ ನಮ್ಮ ಆಯ್ನ ಆತು ಟೇಬಲ್ ಇದು ಯೂಸ್ ಮಲ್ತಂದಂಡ ಆ ರೇಡಿಯೇಷನ್ ಎಫೆಕ್ಟ್ ನಮ್ಮ ಬಾಡಿಗೆ ಬರ್ಪುಜಿ ಒಂದು 15 ಸೆಂಟಿಮೀಟರ್ ದೂರ ಇದು ಗಂಟೆಗಟ್ಟಲೆ ಯೂಸ್ ಮಲ್ಪೊಲಿ ಆಯ್ತಾ ಎಫೆಕ್ಟ್ ನಮಕ್ ಬರ್ಪುಜಿ. ಇಂದು ಒಂಜಿ
ಕ್ಯಾನ್ಸರ್ ನಂಗೆ ದಯಪಡ ಪಾಕೆಟ್ ಪುನಃ ಎಡದ ಸೈಡ್ ಅಂಡ್ ಆ ರೇಡಿಯೇಷನ್ ಎಫೆಕ್ಟ್ ನಮ್ಮ ಹೃದಯಕ್ಕೆ ಮಸ್ತ್ ತೊಂದರೆ ಕೊರ್ಕೊಂಡು ದಯಪಡ ಇತ್ಯದ ಕಾಲದ ತೂಪ ನಮ್ಮ ತುಂಬ ಮತ್ತು 17 ವರ್ಷಕ್ಕೆ ಹೃದಯಘಾತ ಹಾರ್ಟ್ ಅಟ್ಯಾಕ್ ಆಪೇದು ನಾವು ಇತ್ತ 40 ವರ್ಷದ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಪನೆ ಡೆತ್ ಆಪನ ತೂಪ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮರಲಾದ ಆಹಾರ ನಮ್ಮ ಕೈಟ್ ದಿಂಪನೆಯನ್ನು ಚಮಚ ಹುಡ್ಕಂಥದಕ್ಕಿಂತ ಸ್ಟಾರ್ಟ್ ಮಾಡ್ತಾ ದಯಪಂಡ ಕೈ ದಿಕ್ಕನ್ನು ಟೈಮಲ್ಲಿ ಊರಿಂಡು ಫ್ಯಾಷನ್ ಎಲ್ಲ ಹಾಕೊಂಡು ಜನಕ್ಕೆ ಮೆದ್ದಿದ್ದು ನಮ್ಮ ಮಲ್ಲ ಜನ ಅಂತ ಬಂದ್ಪನ ಇನ್ನು ತೋಚ್ಪಾಯನಕ್ಕೆಲ್ಲ ಹಾಕೊಂಡು ಬಂದ್ಪನೆ ಬಗ್ಗೆ ಬಟ್ ಆಯ್ತಾ ನಮ್ಮನ್ನು ತುಂಬದ ಸಂಸ್ಕೃತಿ ಪ್ರಕಾರ ನಮ್ಮನ್ನು ಆಚರಣೆ ಪ್ರಕಾರ ಅಟ್ಟಮುಟ್ಟ ಕೈ ಕೊಯ್ದು ನಮ್ಮ ಹುಣಸ್ ಕೈ ತೆಗೆದು ಇರೋದು ಬಾರದೇರನ್ನು ಕೂಡ ಪಂಚದ ಬಟ್ಟಲು ಬಾರದು ಹುಣಸ್ ಮಾತು ನಿಕ್ಕಿನ ಆಗ ತುಂಬದ ಕಾಲೋಡು ಐಟ್ ಆ ಪದ್ಧತಿ ಕುಲೈನ ಆರ ಪದ್ಧತಿ ಹುಣಸ್ ಮತ್ತೊಂದು ಕುಲೈ ನಿಂಚಿನ ನಮ್ಮನ್ನು ಹಿರಿಯ ಟಕ್ಕೆ ಎಂಡ ಅక్కడ ಆರೋಗ್ಯದ ಗುಟ್ಟ ಪ್ರಾಯಶ ಮಂಡ ಬಯಸೊಂದಿಲ್ಲ ಬಂದಿಲ್ಲ. ಬರೌದ ಬಂಡಸಾಲಿಡು ಆಟಿದ ನಿಂಪು ಕಾರ್ಯಕ್ರಮ ಗುರುವಾರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರೌಢಶಾಲೆದ ವಿದ್ಯಾವೇದಿಕೆಡು ನಡೆತುಂಡು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಗುರ್ಕಾರ್ಯರು ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು ಗುರ್ಕಾರ್ಮೆಡು ಶಾಸಕರು ಉಮಾನಾಥ ಕೋಟ್ಯನ್ ಲೇಸನ ಉದೀಪನ ಮಲ್ತೇರು. ಉಮಾನಾಥ ಕೋಟ್ಯನ್ ಪಾತಿರ್ದು ದುಂಬದ ಕಾಲುಡು ವನಸುಗ್ಲ ಬಾರಿ ಕಷ್ಟ ಇತ್ತು. ಇತ್ತದಂಚ ಒಂಜಿರಡ್ಡು ಜೋಕುಲತ್ತು 17-16 ಮುಟ್ಟ ಜೋಕುಲಿತ್ತಿನ ಪುರ್ತುಡ್ಲ ಬದುಕನ್ನು ಅರ್ಥ ಮಲ್ತೊಂದು ಪೊರ್ಲುಡು ಬದುಕದೇರು. ಗುರು ಹಿರಿಯರಿಗೂ ಅಪ್ಪೆಮ್ಮಗೂ ದೇಶ ಬೊಕ್ಕ ರಾಷ್ಟ್ರೀಯ ಮರ್ಯಾದೆ ಕೊರ್ಪುನ ಗೇನದ ಸಂಸ್ಕಾರ ಬುಳೆಪವರುಡೊಂದು ಆರ್ಪಂಡೇರು. ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಆಶ್ರಣ್ಯರು ಆಶೀರ್ವಚನ ಕೋರಿಯರು. ಸನತ್ ಕುಮಾರ್ ಶೆಟ್ಟಿ ಗುರ್ಕಾರ್ಮೆದ ಪಾತ್ರ ಪಂಡದು ತುಂಬದ ಕಾಲದ ಆಟಿ ದಿನೊಕ್ಲೇನು ನೆಂಪು ಮಲ್ತುನರೆ ಈ ಕಾರ್ಯಕ್ರಮ ದಿ ಒಂದುಂಡು ಆಟಿಡುತ್ತಿಕ್ಕುನ ಮಾತಾ ತೆನಸ್ಲಿನ ಗಳಿಸದು ತೆನಸ್ತ ಕ್ರಮ ಪಾಲನೆ ಮಲ್ಪುಲೆ ಎಂದು ಪಂಡೇರು. ಸನತ್ ಕುಮಾರ್ ಶೆಟ್ಟಿಗೂ ಮರ್ಯಾದೆ ಅರ್ಪಣೆ ಕಲ್ಪನ ಬಿರ್ಸೇರು ಜೋಕ್ಲೆಗೂ ಮರ್ಯಾದೆ ಸಂದಾಯ್ತ ಮಲ್ತೇರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರೌಢಶಾಲೆದ ಮುಖ್ಯಸ್ಥರು ಸೋಮಪ್ಪ ಅಲಂಗಾರ್ ಬೊಕ್ಕ ಕಾರ್ಯಕ್ರಮ ಅಟ್ಟಣೆ ಮಲ್ತಿನ ಸಾಯಿನಾಥ ಶೆಟ್ಟಿ ಮೊಕ್ಲಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ರತ್ನಾಕರ್ ಶೆಟ್ಟಿ ಮುಣ್ಕೂರು ಮಲ್ಲ ಬಿನ್ನಿರಾದು ಪಾಲ್ದಿತ್ತೊಂಡೇರು. ಕಟೀಲ ವೆಂಕಟರಮಣ ಆಸರಣ್ಣ, ಅನಂತ ಪದ್ಮನಾಭ ಆಸರಣ್ಣ, ಕಮಲಾದೇವಿ ಪ್ರಸಾದ್ ಆಸರಣ್ಣ, ಹರಿನಾರಾಯಣದಾಸ ಆಸರಣ್ಣ, ಕೊಡತ್ತೂರು ಗುತ್ತು, ಬಿಪಿನ್ ಚಂದ್ರ ಶೆಟ್ಟಿ, ಮೋಹನ್ ರಾವ್, ಕೆಎಂ ಶೆಟ್ಟಿ ಮಧ್ಯಗುತ್ತು, ಸಂತೋಷ್ ಕುಮಾರ್ ಹೆಗ್ಡೆ ಎಳತ್ತೂರು ಗುತ್ತು, ಚರಣ್ ಶೆಟ್ಟಿ ಕುಳಾಯಿ ಗುತ್ತು, ತ್ಯಾಗರಾಜ ಆಚಾರ್ಯ ಕಿನಿಗೋಳಿ, ಲೋಕನಾಥ್, ಪ್ರದ್ಯುಮ್ನ ರಾವ್ ಶಿಬರೂರು, ಮೋಹನ್ ಕೊಯ್ಲಾ, ಲೋಕಯ್ಯ ಸಾಲ್ಯಾನ್ ಒತ್ತು ಪ್ರಿನ್ಸಿಪಾಲರು ಬರೋ ಕಲ್ಪನಕಲು ಬೊಕ್ಕ ಬಾಕಿ ಬೇಲದಕಲು ಬರೋ ಕಲ್ಪನಕಲು ಬೊಕ್ಕ ಅಕ್ಲಿನ ಇಲ್ಲದಕಲು ಆಡಳಿತ ಮಂಡಳಿದ ಸರ್ವೇರ್ಲ ಆಟಿದ ನೆಂಪು ಲೇಸಡು ಪಾಲ್ದೆತ್ತೊಂಡೆರು. ನಮ್ಮ ಏತು ದುಂಪುತನ ಐ ದುಂಪು ನಮ್ಮ ಪಿರಾವರ್ತಿ ಇಂಚಿನ ಆತನ ಚಿಂತನೆ ನಮ್ಮಲ್ಲಿ ತಂದು ಕೊಡಗೆ ಸಿಂಹಾವಲೋಕಂದಲ್ಕ ಅದಕ್ಕೋಸ್ಕರನೇ ನಮ್ಮ ದುಂಬು ದಾಖಲು ದಾದ ಮಲ್ದೇರಿ ಹೆಂಚಿನ ಮಲ್ತೀರಿ ಹೆಂಚಿನ ವಾಹನ ಮನೆ ಜೀವನ ಮಲ್ತೀರಿ ಹೆಂಚಿ ಆತಂದು ಆಕಲಿ ಹೆಂಚಿನ ತೊಂಡು ಉಪ್ತಿಂದು ಆಕಲ ಆ ಕಷ್ಟಕಾಲೊಳ್ಳೆ ಹೆಂಚ ಇತ್ತೇರಿ ಪಂಬಳನ್ನು ತೆರಿಯೊಂದು ಕರ್ತವ್ಯ ಮಲ್ಪೊಡಿಗೆ ಬಹುಶಃ ಅವಿನ ಚಿಂತನೆ ಮಲ್ಪರಿಗೋಸ್ಕರ ಬಹುಶಃ 16 ತಿಂಗಳದೇಟು ಜನಗಳಿಗೆ ಭಾರಿ ಕಷ್ಟದ ಕಾಲ ಆಟಿ ತಿಂಗಳು ಬೇಸಾಯ ಪೂರ ಮುಗೀತದೆ ಕೃಷಿಕರನಾಕಲು ಪೂರ ಬೇಸಾಯ ಮುಗೀತದೆ ಬೇಸಾಯನ ನೀರು ಬಲ್ಲೋಗು ಪೂರ ಬರ ತೊಂದರೆ ಅವನಾಲಿಗೆ ಅವನ ಸಂರಕ್ಷಣೆ ಮಲ್ಪಡು ಇಲ್ಲಿ ಬಿಡ್ದು ಬೋರ್ಲಪ್ಪಾಯಜಿ ಆಂಡ ಬೇಲೆಲ್ಲ ದೇರ್ ಮಲ್ಪರ್ಲಪ್ಪಾಯಜಿ ಬರ್ಸದ ವ್ಯಾಪಾರಡು ಬಹುಶಃ ಇತ್ತನಂಗೆ ಎಲ್ಲೇ 4 ವರ್ಷ ಬತ್ತಿಗೊಡ್ಲೆ ವರ್ಷ ಬತ್ತಂಡು ತೊಂದರೆ ಹಾಕೊಂಡು ರಜೆ ಗೀಜೆ ಕೊಡ್ಪೇರಿ ಬಹುಶಃ ಆ ಕಾಲ ಅಜ್ಜಿ ಬಹುಶಃ ದುಂಬು ಬತ್ತನಕ ಬರ್ಸ ಇತ್ತೆಲ್ಲ ಬರ್ಪೂಜಿ ಇನಿ ಚುಟುಕಾದ ಪನ್ಪುನಂದಂಡ ಆಟಿ ಪಂಡ ಆಷಾಢ ಪಂಡೇರು ಹಸ್ರಣ್ಣೇರು ಆಟಿಯಿಂದ ಬಂದಾಗ ದುಂಬು
ಅಜಿಪ ಎಲ್ಪ ಎನ್ಪ ಸೊನ್ಪ ನೂದು ವರ್ಷಕ್ಕೂ ದುಂಬು ಪಂಡಲ್ಲ ಕಾಸೇ ಅಪಕ ನಡತೊಂತೀನಿ ಇತ್ತೆಲ್ಲ ಕಾಸೇ ನಡಪುನಿ ಕಾಸಿತ್ತಂದ ಮಾತ್ರ ವ್ಯವಹಾರ ಪೂರಲ ಇನಿಲ ಕಾಸಿತ್ತಂದ ಮಾತ್ರ ಮಾತಲ್ಲ ತಿಕ್ಕೊರು ನಂಗೆ ಅಂಡ ಆನಿ ಕಾಸು ಪಿರಿಯತ್ತನು ಆನಿ ಕೃಷಿತ್ತ ಬೇಲೆ ಬುಂಡ ಬೇತೆ ದಾಲ ಬೇಲೆ ಜಾಣ ಐವ ಅಜ್ಪ ವರ್ಷ ದುಂಪೋನಗ ಕೃಷಿತ್ತನೇ ಬೇಲೆ ಬೇತೆ ಬೇಲೆನೇ ಇಜ್ಜಾಣ ನಮ್ಮ ಹಿರಿಯರಿಗೆ ಇನಿತಲಕ ಕಾರ್ಖಾನೆ ಕಾಲೇಜಿ ಆಸ್ಪತ್ರೆ ಕಾಂಟ್ರಾಕ್ಟ್ ಮೇಸ್ತ್ರಿ ಕೂಲಿ ಎಲೆಕ್ಟ್ರಿಷಿಯನ್ ಕಂಪೆನಿಲು ಒಂದು ಓಲ ಇಜ್ಜಾಂಡ್ ಕಾಲಿ ನಮ್ಮ ಹಿರಿಯರು ಕೃಷಿ ಬೇಲೆಗೆ ಒಂಜ ಪೋಡು ಜಿನ್ನ ಕೃಷಿ ಬೇಲೆನು ಮಲ್ಪವಡು ಬುಂಡ ರಡ್ಡು ಬೀಡಿ ಕಟ್ಟೋಡು ಅವು ಬುಂಡ ಒಲ್ಲ ಓಡ್ದ ಕಾರ್ಖಾನೆ ತಿಂಡ ಓಡ್ದ ಕಾರ್ಖಾನೆಗೆ ಬೋದು ಬೇಲೆ ಮಲ್ಪೋಡು ಈತ ಬುಂಡ ಬೇತೆ ದಾಲಜಾಂಡ್ ಕೃಷಿತ ಬೇಲೆಗೆ ಪೋಂಡಲ್ಲ ತಿಕ್ಕೊಂತೀನಿ ಬಾರ್ ಐನ್ ಇಲ್ಲಡೆ ಕನತ್ತದ ಆ ಬಾರ್ನ ನನೆಪೆರೆ ಪಾಡ್ದು ನನೆತೆದಾದಾಯನು ಬೇಯ್ಪಾದಾಯನು ನುಂಗದಾಯಿ ಬೊಕ್ಕ ಗುರಿಟ್ಟೈನು ಎಡ್ಪೋಡು ಎಡ್ತದ ಅರಿಮಲ್ತದ ಉನ್ಪುನಂಚಿನ ಸ್ಥಿತಿ 5 ವರ್ಷದ ದುಂಬೂರಿ ಬೇಲೆ ಮಲ್ಪುಂಡ ದಿನಕ್ಕೂ ಈತ ಸಂಬಳ ಒಂಜಿ ರಡ್ಡು ಮುಡಿ ಅರಿಮಲ್ತನಾಗಲೇ ಈತೆ ಇನ್ಕಮ್ ಐಡ್ದು ಬೊಕ್ಕ ಒಂತೆ ಕೆಲವರು ಬಂಡಾರ ಬೀಡಿ ಕಟ್ಟನು ಅಗಲೆ ಒಂಜಿ ಈತ ಬೀಡಿ ಕಟ್ಟನೆ ಈತೆಯ ಜನಕಲೆಗೆ ಐಡ್ದು ಮಿತ್ತು ಎನ್ನೊಂದೇ ಇತ್ತು ಜೇರು ಇತ್ತೆ ಅಂಚತ್ತು ಇತ್ತೆ ಇನ್ನು ಏರು ಓಡೆಲ್ಲ ಪೋರ ಸಾಧ್ಯ ಉಂಟು ಯಾನು ಜೋಕಲಿಗೆ ಬಂದ್ಬಿಟ್ಟು ಇನ್ನು 12th ತಗಲುಳ್ಳೇರು ಇನ್ನು ಕಾಲೇಜ್ ತಗಲು ಜೇರು ಮುಲ್ಲು ಅಪ್ ಟು ಏನು SS ಇಂದ 12th ತಗಲು ಮಸ್ತ್ ಜನ ಬತ್ತಿತ್ತೇರು ನಿಗುಲು ಒಂಜಿ ಡೆಡಿಕೇಶನ್ ಒಂಜಿ ಹಾರ್ಡ್ ವರ್ಕ್ ಅವು ಮಲ್ತ ನಿಗುಲು ಒಡೆಲ ಪೋರ ಸಾಧ್ಯ ಉಂಟು ಇತ್ತ ಕೆಲವರು ಇನ್ನು 12th ಕೆಲವರು ಕಾಮರ್ಸ್ ಸ್ಟೂಡೆಂಟ್ ಉಳ್ಳೇರು BSc ಕೆಲವರು ಸೈನ್ಸ್ ಸ್ಟೂಡೆಂಟ್ ಉಳ್ಳೇರು ಒರಿ ಸೈನ್ಸ್ ಸ್ಟೂಡೆಂಟ್ ಆಯ್ ಸಪೋಸ್ ಒಂದು ಇಂಜಿನಿಯರಿಂಗ್ ಮಲ್ತಂಡ ಐಟ್ಟೆ ಪೋಡು ಆ್ಯಕ್ಚುಲಿ ಆಯ್ವರ ಒಂದು ಇಂಜಿನಿಯರಿಂಗ್ ಮಲ್ಪಣು ಕೂಡ ನಡೊಟ್ಟು ಒಂಜಿ ಬೇತ ಸಬ್ಜೆಕ್ಟ್ ಮಲ್ಪಣು ಕೂಡ ಒಂಜಿ MA ಮಲ್ಪಣು ಕೆಲವರು ಉಳ್ಳೇರು ಅವೈಕಲ ಫಾಯ್ದ ಬರ್ಪುಜಿ ಯಾನು 17 ವರ್ಷ ಆಟಿನ ತೂತಿನ ಕೊಡೆತ್ತೂರು ಗೊತ್ತುಡು 17 ವರ್ಷ ಆಟಿನ 30 ದಿನ ಎಂಕ್ಲು ಎಂಚ ದಿನದೇ ಇದನ್ನು ಎಂಕ್ಲೆಗೆ ಗೊತ್ತು ಪುಣ್ಕೆದ ಪುಲಿತ ಪುಲ್ಕಟೆ ಈ ಸಾಂತನಿ ಉನೇನು ಪೂರ ತಿನ್ನದು ಜೋಕ್ಲೆ ಕೊರೊಂದಿತ್ತೇರು ಆಟಿನಿ ಎಂಕ್ಲೆಗೆ ಮೇರು ಸಾಯಿನಾಥ್ ಶೆಟ್ರು ಇತ್ತೆ ಪನ್ನಗ ಎಂಕ್ಲೆಗ ನೆನಪು ಬರ್ಪುಂಡು ಎಂಕ್ಲು ಆಟಿದ ದಿನೊಟ್ಟು ಎಂಚ ಮಲ್ದ ಅಂದು ಬೊಕ್ಕ ಸಾಯಿನಾಥ್ ಶೆಟ್ನ ಈ ಆಟಿದ ಒಂಜಿ ತೊಜಂಕದ ತೊಪ್ಪುದ ಕಜಿಪು ಬೋಲೆದ ಕಜಿಪು ಉಂದೆನ್ ತಿಂದು ಬದುಕು ದಿನಕುಲು ಅಂಜ ನಿಕಲೆಗೆ ಪೂರ ಜನ ಈತದ ಜೋಕ್ಲೆಗೆ ಒಂದು ಪೂರ ಗೊತ್ತು ಬಂದು ಆ ಈ ಕಜಿಪುನು ಇನಿ ನಿಕಲೆಗೆ ಪಾಡೋಡೊಂದು 6 ಬಾರಿ ಆಸೆ ಇತ್ತೇರು ಅವೇನೆ ಅಂಚೆನೆ ಅಟಿಲು ಮಲ್ಪಾದು ನಿಕಲೆಗೆ ಇನ್ನಿತ ಮಧ್ಯಾಹ್ನ ಒಣಸನ್ನು ಅರೇಂಜ್ ಮಲ್ತಿದ್ದೇರು ಅವೇನು ತೆನ್ನೊಂದು ಈ ಆಟಿದ ಒಂಜಿ ನೆನಪುನು ಒಂದು ನಿಕಲ ವಿದ್ಯಾಭ್ಯಾಸನು ಮುಂದುವರಿಸೋಡು ಬಂದು ದೇವರ ಪ್ರಾರ್ಥನೆ ಮಲ್ತದು ಯಾನು ಜವಣಿರು ಪೆರಾರ ಆಟಣೆ ಮಲ್ಪುನ ಕೆಸರದ ಗೊಬ್ಬು 2023 ಕಾರ್ಯಕ್ರಮ ಪೆರಾರ ಬಲಾಂಡಿ ಕ್ಷೇತ್ರ ಬರಿತ ಕಂಡುಡು ಜುಲೈ 30 ಐತಾರ ನಡಪುಂಡು ಅಂಚನೆ ಬಂಟೀರ್ನ ಸಂಘ ಸುರತ್ಕಲ್ದಾನಿಲೆಟ್ ಐತಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆ ಮಧ್ಯಡು ಕಾಂಡೆ 10 ಗಂಟೆಗೂ ದೈಕ್ಲಿನ ಪಟ್ಟುನ ಬೊಕ್ಕ ಸಾವಯವ ಕೃಷಿ ಬೊಕ್ಕ ಹೈನುಗಾರಿಕೆ ಸಾಧಕರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ಅಟ್ಟಣೆ ಮತದನಂದು ಪ್ರಕಟಣೆ ತೆರಿಪಾದಿರು ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು